ಇದು ವಿನಯನ್ ಇದ್ದಾರಲ್ವ ಆರ್ಮಿ, ಅವರ ಕಾರ್ ಇದರಿಂದ ಪೆಟ್ರೋಲ್ ಗದಿದ್ದಾನೆ ಈಗ. ಹೌದಾ, ಇವರು ಬೊಂಡ ಕೊಯ್ಯುದು ಹೌದಾ? ಅದು ಅಲ್ಲಿ ತನಕ ಕೆಟ್ಟಕುದು ಮಾರೆ ಶೆಕ್ಕ. ನಾನು ಹೇಳಿಲ್ಲ ಇವನನ್ನು ಕರ್ಕೊಂಡು ಬಂದು ಬೊಂಡಕ್ಕೆ. ತೆಂಗಿನಕಾಯಿ ಅಲ್ಲವ? ಓ ಅವನಿಗೆ ತೆಂಗಿನಕಾಯಿ ಯಾವುದು ಬೊಂಡ ಯಾವುದು ಗೊತ್ತಿಲ್ಲ. ಲೈಟ್ ಎಲ್ಲ ಆನ್ ಆಗಿದೆ, ಬೇಗ 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 ತುಂಬಿ ತುಂಬಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ತಮ್ಲೈನ್ ನೋಡಿ ಅದಿವನಾಯ್ತಾ ಸಚಿನ್, ತಮ್ಲೈನ್ ನೋಡಿ ವಿಷಯ ಏನಂತ ಗೊತ್ತಾಗಿರ್ಬೋದು. ಇವತ್ತು ಮಹಾಶಿವರಾತ್ರಿ. ಸೊ ಶಿವರಾತ್ರಿಗೊಂದು ಸಂಪ್ರದಾಯ ಇದೆ ಅಂತೆ, ಅಂದರೆ ಕದಿಲಿಕ್ಕೆ ಹೋದರೆ ಅದು ಕದ್ದ ಹಾಗೆ ಅಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಇವತ್ತು ಸಚಿನ್ನ ಉಸ್ತುವಾರಿಯಲ್ಲಿ ಸಚಿನ್ ಅವರು ಒಂದು ತೋಟಕ್ಕೆ ಕದಿಲಿಕ್ಕೆ ಹೋಗ್ತಿದ್ದಾರೆ. ಅಂದರೆ ಅಡಿಕೆ ಆಗಿರ್ಬೋದು, ಮತ್ತು ಬೊಂಡ ಮತ್ತು ಕರಿಮೆಣಸು ಇದೆಲ್ಲ ಕದಿಲಿಕ್ಕೆ ಹೋಗ್ತಿದ್ದಾನೆ ಸಚಿನ್ ಆ್ಯಂಡ್ ನನ್ನ ತಮ್ಮ. ಈಗ ಕದಿಲಿಕ್ಕೆ ಹೊಡೆದಲ್ಲ, ನಾವೀಗ ಹೋಗಬೇಕಷ್ಟೆ ಅಲ್ಲಿಗೆ. ಸೊ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಈಗ ಟೈಮ್ 8 ಗಂಟೆ ಆಲ್ಮೋಸ್ಟ್ ಆಗ್ತಾ ಬಂತು. ಸೊ ಈಗ ಒಂದು ಅರ್ಧ ಗಂಟೆಲಿ ಹೊರಡ್ತೇವೆ ನಾವು. ಎಲ್ಲ ಒಂದು ಮಲಗುವಂಥ ಟೈಮಲ್ಲಿ ಕದಿಲಿಕ್ಕೆ ಹೋಗೋದು ಅಂತ ಪ್ಲ್ಯಾನ್ ಹಾಕಿದ್ದಾನೆ. ನೋಡು ಆ ಪ್ಲ್ಯಾನ್ ಸಕ್ಸಸ್ ಆಗುತ್ತಾ ಅಥವಾ ಅನ್ಸಕ್ಸಸ್ಫುಲ್ ಆಗುತ್ತಾ? ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಇದಕ್ಕೆ ಹೊರಟು ನಿಂತಿದ್ದೇವೆ. ನನ್ನ ಜೊತೆಗೆ ಸಚಿನ್ ಇದ್ದಾನೆ, ನನ್ನ ತಮ್ಮ ಮನೇಲಿದ್ದಾನೆ, ಬರ್ತಾ ಇದ್ದಾನೆ. ಸಚಿನ್ ಕಮ್ ಕಮ್. ಅವನು ಓಡ್ಲಿಕ್ಕೆ ಎಕ್ಸಸೈಸ್ ಮಾಡ್ತಿದ್ದಾನಂತೆ. ಹೇಗೆ ಸಿಕ್ಕಿ ಬೀಳ್ತೀಯಾ? ಹಾ, ಓ ಸಿಕ್ಕಿ ಬೀಳ್ತೀಯಾ? ಅಲ್ಲ, ಸಿಕ್ಕಿ ಬಿದ್ರೆ ಓಡ್ಬೇಕಲ್ಲ. ಈಗ ಯಾರ ಮನೆಗೆ ಹೋಗುದು? ಯಾರ ಮನೆಗೆ? ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವರ ಮನೆಯಲ್ಲಿ ಅನಂತಡ್ಡೆ ಅಂತ ಹತ್ರವೇ. ಅವನಿಗೆ ಗೊತ್ತಿಲ್ಲ, ಹಾಗೆ ನಾವೆಲ್ಲ ಪ್ಲಾನ್ ಹಾಕಿ ಹೋಗುದು. ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ನೀವು ಬಂದ್ರೆ ಆಯ್ತು. ಉಸ್ತುವಾರಿ ಅವನು, ಇದಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನಾನು ವಿಡಿಯೋಗ್ರಾಫರ್ ಮಾತ್ರ ನಾನು. ಸೊ ಉಸ್ತುವಾರಿ ಎಲ್ಲ ಅವಂದೇ. ನೋಡುವ ಪ್ಲಾನ್ ಸಕ್ಸಸ್ ಆಗುತ್ತಾ ಅನ್ಸಕ್ಸಸ್ ಆಗುತ್ತಾ ಅಂತ. ಚೀಲ, ಗೋಣಿ ಎಲ್ಲ ರೆಡಿ ಉಂಟು ಆಲ್ರೆಡಿ. ಗೋಣಿ ರೆಡಿ ಉಂಟು ಆಲ್ರೆಡಿ. ನೋಡುವ ಎಷ್ಟು ಸಿಗ್ತದೆ ನೋಡುವ. ಸಿಕ್ಕಿ ಬಿದ್ರೆ ಮಾತ್ರ ಪಜೀತಿ ಆಯ್ತಾ? ಇಲ್ಲ ಹಾಗೆಂತ ಅಲ್ಲ, ಅಂದ್ರೆ ಅವರ ಮನೆ ಹತ್ರ ಎಲ್ಲ ನಾಯಿ ಅದೆಲ್ಲ ಉಂಟು, ಅದಕ್ಕೆ ಗೊತ್ತಾಗದೆ ಹೋಗ್ಬೇಕು. ಮತ್ತೆ ಅವರು ಸಹ ತುಂಬಾ ಮಂದಿ ಇದ್ದಾರೆ, ಹತ್ರ ಮನೆ ಉಂಟು ಸುತ್ತಕ್ಕೆ. ನಡುವಲ್ಲಿ ತೋಟದಲ್ಲಿ, ಆ ತೋಟದ ಸುತ್ತ ಫುಲ್ ಮನೆ ಉಂಟು ಮಾತ್ರ. ಅದು ಯಾರಿಗೂ ಒಂದು ಮನೆಯವರಿಗೆ ಗೊತ್ತಾದ್ರೂ ಕೂಡ ಎಲ್ಲ ಬರ್ತಾರೆ, ಯಾರಿಗೂ ಗೊತ್ತಾಗ್ಬಾರ್ದು. ಅಪ್ಪು ಕೂಡ ಬಂದ, ನನ್ನ ತಮ್ಮ. ಇವರಿಬ್ಬರ ಪ್ಲಾನ್ ಇದು. ನೋಡುವ ಸಕ್ಸಸ್ ಆಗುತ್ತಾ ಅಂತ. ಹಾಯ್ ಮಾಡೊಂದು. ಸಚಿನ್ ನಮ್ಮ ಬೈತಿದ್ದಾರೆ ಕದಿಲಿಕ್ಕೆ ಹೋಗ್ಬೇಡಿ ಅಂತ. ಸೊ ನಾವು ಬರುವ ತನಕ ಅವನಮ್ಮನನ್ನು, ನಮ್ಮ ಬೆಕ್ಕು ಸಚಿನ್ನ ವೈಫ್, ಇದು ಸಚಿನ್ನ ವೈಫ್, ಇದು ಸಚಿನ್ನ ವೈಫ್, ಇವರಿಗೆ ಕಾವಲು ಕಾಯುವುದು ಇನ್ನು ಸಂಜೋಲೆ. ನೋಡಿ ಇಲ್ಲಿಂದಲೇ ಶುರು ಮಾಡಿದ್ದಾನೆ ಕದಿಲಿಕ್ಕೆ. ಇದು ವಿನಯನ್ ಇದ್ದಾರಲ್ವ ಆರ್ಮಿ, ಅವರ ಕಾರ್ ಇದರಿಂದ ಪೆಟ್ರೋಲ್ ಗದಿದ್ದಾನೆ ಈಗ. ಫಸ್ಟ್ ಸ್ಟೆಪ್. ವಿನಯನ್ನ ನೀವು ವ್ಲಾಗ್ ನೋಡ್ತಿದ್ರೆ ಇವರ ಕಸರತ್ತನ್ನು ನೋಡಿ. ಇಲ್ಲಿದ್ದಾನೆ. ನನಗೆ ಪೆಟ್ರೋಲ್ ಎಲ್ಲಿ ತೆಗೆಯುದು ಅಂತಲೇ ಗೊತ್ತಿಲ್ವ ಅಂತ. ಹಾ, ಇಲ್ಲೇ ಉಂಟಾ? ಅಲ್ಲ ಪುಣೆ. ಈಗ ಇವನ ಕಾರಲ್ಲಿ ಹೊರಡುದು. ಪೆಟ್ರೋಲ್, ಕದ್ದ ಪೆಟ್ರೋಲ್ ಅನ್ನು ಈಗ ಹಾಕ್ತಿದ್ದಾನೆ. ಸಕ್ಸಸ್ಫುಲ್ ಆಗಿ ಪೆಟ್ರೋಲ್ ಕದ್ದು ಕಾರಿಗೆ ಫುಲ್ ಮಾಡ್ತಿದ್ದಾನೆ.
ಗೈಸ್ ನಾವೀಗ ಬಂದಿದ್ದೇವೆ, ಆಲ್ಮೋಸ್ಟ್ 10:30-11 ಗಂಟೆ ಆಯ್ತು ಈಗ. ಇಲ್ಲಿ ನೋಡಿ, ಇವರ ಮನೆ ಹತ್ರವೇ, ಸೊ ಹಾಗಾಗಿ ಇವರನ್ನು ಸಹ ಕರ್ಕೊಂಡು ಬಂದಿದ್ದೇವೆ. ನನ್ನ ಜೊತೆ ಯಾರು ಹುಡುಗಿಯರು ಇರಲಿಲ್ಲ, ಅದಕ್ಕೆ ಇವಳನ್ನು ಕರ್ಕೊಂಡು ಬಂದೆ. ಈ ಮಕ್ಕಳೆಲ್ಲ ನಮ್ಮ ಮಟ್ಟಿಗೆ ಬರ್ತೇವೆ ಅಂತ ಹೇಳಿ ಇಲ್ಲಿ ಬಂದಿದ್ದಾರೆ. ಸೊ ಈಗ ಒಂದು ತೋಟಕ್ಕೆ ಬಂದಿದ್ದೇವೆ. ಸಚಿನ್ ನಿನ್ನ ಫ್ರೆಂಡ್ ಮಲಗಿದಾನ ಮಾರೆ. ಎಂತ ರೆಡಿಯಾ? ಈಗ ಎಲ್ಲಿ ಎಲ್ಲ ಅಡಿಕೆ ಉಂಟು, ಮತ್ತೆ ಒಂದು ಬೊಂಡದ, ನಾವು ಈ ಕಡೆ ಬರುವಾಗ ಏಣಿ ಒಂದಿತ್ತು. ಸೊ ಏಣಿಯನ್ನು ಇಟ್ಟಿದ್ದೇವೆ ಈಗ ಬೊಂಡ ಕೊಯ್ಲಿಕ್ಕೆ. ಎಟಾಗ್ತದ ಗೊತ್ತಿಲ್ಲ, ಇವರಿಗೆ ಯಾರಿಗೆ ಸಹ ಬೊಂಡ ಕೊಯ್ಲಿಕ್ಕೆ ಬರುದಿಲ್ಲ, ಮಂಗಗಳಿಗೆ. ಈಗ ನೋಡುವ ಎಂತ ಆಗ್ತದೆ ಅಂತ. ಹೋಗಿ ಎಂತ ಕದಿಬೇಕು ಮಾತ್ರ. ಎಂತ ಬೊಂಡ ಅಷ್ಟಿಗೆ ಅಡಿಕೆ? ಹಾ, ಇವರೆಂತದ, ಇವರನ್ನು ಕರ್ಕೊಂಡು ಬಂದು ನಾನು ವ್ಲಾಗ್ ಮಾಡ್ತಿದ್ದೇನಲ್ಲ, ನನ್ಗೆ ಬಡಿಬೇಕು. ಇವನೊಬ್ಬ ಇಲ್ಲಿ ಬಾರೋ. ಯಾರು ನಿನ್ನ ಅಜ್ಜ? ಎಟಾಗ್ತದಾ? ತೆಂಗಿನಕಾಯಿ ಎಂತಕ ಬೊಂಡ ಬೇಕದ್ದು. ಓ ಮಗ್ಗ, ಏನ್ ಇಟ್ಕೊಳ, ಏನಿ ಗಟ್ಟಿ ಇಟ್ಕೊಳ್ಳು. ವೈಫೈ ದಿಕ್ಕು ಹೌದಾ? ಇವರು ಬೊಂಡ ಕೊಯ್ಯುದು ಹೌದಾ? ಅದು ಅಲ್ಲಿ ತನಕ ಕೆಟ್ಟಕುದು ಮಾರೆ. ನಾನು ಹೇಳಿಲ್ಲ ಇವನನ್ನು ಕರ್ಕೊಂಡು ಬಂದು ಬೊಂಡಕ್ಕೆಲ್ಲ ಮಾಡಿ ಮಾತಾಡ್ಬಿಟ್ಟಿದ್ದಾರೆ ಕತ್ತೆಗಳು. ಈಗ ಬೊಂಡ ಸಚಿನ್ ಸಂಜನ ಹತ್ತಿಸಿದ್ದೇವೆ. ಯಾರಿಗೆ ಸಲಿ ಬೊಂಡ ಕೊಯ್ಲಿಕ್ಕೆ ಗೊತ್ತಿಲ್ಲ. ತೆಂಗಿನಕಾಯಿ ಅಲ್ಲವ? ಓ ಅವನಿಗೆ ತೆಂಗಿನಕಾಯಿ ಯಾವುದು ಬೊಂಡ ಯಾವುದು ಗೊತ್ತಿಲ್ಲ. ಈಗ ಮೇನ್ ಅಂಟಲ್ಲ, ವಿಘ್ನೇಶನ್ನ ಓಡಿದ್ರೆ ಅವನು ಎಲ್ಲಿಂದ ಬರ್ತಾನೆ? ಇವನನ್ಸ ಬಿಟ್ಟು ಓಡುವ. ಸೌಂಡ್ ಅನ್ಪುಚ್ಚು, ಸೌಂಡ್ ಮಾಡ್ಬೇಡುವ. ಮನೆಯ ಬಾಗಿಲಿದೆಲ್ಲ ಓಪನ್ ಆಗಿದೆ ಮಾರು. ಬರ್ತಾರ? ಇವನಿಗೆ ಇರುವೆಗೆ ಹಚ್ಚಿದಂತೆ. ಲೈಟ್ ಆನ್ ಆಗಿದೆ. ಚೆಕ್. ಯಾವುದಕ್ಕೂ ಸೇಫ್ಟಿಗೆ ನಿನ್ನ ಫ್ರೆಂಡಿಗೆ ಕಾಲ್ ಮಾಡಿ ಹೇಳ, ನಾವು ಕದ್ದಲಿಕ್ಕೆ ಬಂದಿದ್ದೇವೆ ಅಂತ. ಅತ್ತೆ ಮನೆಯ ಎಂತದ? ಬೊಂಡ ಸಿಗ್ಲಿಲ್ಲ, ಒಂದು ಗೋಣಿ ಬಜ್ಜೆ ಸಿಗ್ತದ ನೋಡು. ಬನ್ನಿ ಹೋಗ, ಮುಂದೆ ಹೋಗ. ಒಂದು ಗೋಣಿ ಬಜ್ಜೆ ಸಿಗ್ತದ ನೋಡುವ. ಏರು ನಿನ್ನ. ಇಲ್ಲಿ ಒಂದು ಟೆಂಟ್ ಉಂಟಲ್ಲಿ. ಅಡಿಕೆ ಉಂಟು, ಅಡಿಕೆ ಇರ್ತದ. ಈ ಮಕ್ಕಳನ್ನು ಕರ್ಕೊಂಡು ಅಂದ್ರೆ ಹೀಗೆ ಆಯ್ತಾ, ಮರ್ಯಾದೆ ತೆಗಿತಾರೆ. ಹೋಗಿರ, ನಂಗೆ ಭಯ ಆಗ್ತದೆ. ನೀವು ಹೋಗಿ, ನಂಗೆ ಭಯ ಆಗ್ತದೆ. ಎದ್ರಿಸಿ ಸಾಯಿಸ್ತಾನೆ ಕರ್ಮದ. ಇದನ್ನೇ ತಗೊಂಡೋಗುದಾ? ಬೇಕು ಅಂತ ಎದುರಿಸ್ತಿದ್ದಾರೆ ಇಲ್ಲಿ ಕರ್ಮ. ತಗೊಳ್ತೀಯಾ? ತಗೊಳ್ಳುದಾ? ತುಂಬಲೆ ಇಲ್ಲ, ಕಲ್ಲರು ನೀವು. ಇದು ಕೊಬ್ಬರಿಯಾ? ಇದು ಬೇಡ ನಮ್ಗೆ. ಇದಕ್ಕೆ ಸರಿ ರೇಟ್ ಉಂಟಲ್ಲ, ತಗೊಂಡೋಗುದಾ? ಮಿಲ್ಲಿಗೆ ಕೊಡುವ. ಅಷ್ಟು ಬೇಡ ನಮ್ಗೆ, ಸ್ವಲ್ಪ ಅರ್ಧ ಸಾಕು. ಬೆಲ್ಲವ? ಓ
ಮೆಲ್ಲ ಮೆಲ್ಲ ಬೊಬ್ಬೆ ಹಾಕಿ ಮೆಲ್ಲ. ಚಕ್ ಶ. ಇಲ್ಲ ಇಲ್ಲ, ಲೈಟ್ ಎಲ್ಲ ಆನ್ ಆಗಿದೆ. ಬೇಗ 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 ತುಂಬಿ ತುಂಬಿ. ಅಷ್ಟು ಬೇಕಾ? ಅರ್ಧ ಸಾಕಾ? ಅಷ್ಟು ತಗೊಂಡು ಹೋದ್ರೆ ಗೊತ್ತಾಗ್ತದೆ. ಅಲ್ಲಿ ಇಡಿ ಸ್ವಲ್ಪ ಬಜ್ಜೆ 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 ಉಂಟು. ಇಲ್ಲಿ ಉಂಟು, ಇಲ್ಲಿ ಉಂಟು, ಇಲ್ಲಿ ಹಾಕಿದ್ದಾರೆ. ತಗೊಂಡು ಹೋಗೋಣ. ಸಚಿನ್ ಸಚಿನ್, ಓ ಸಚಿನ್, ಇದು ಇದು ಸ್ವಲ್ಪ ಗುಣಿಗೆ ಹಾಕೊಳ್ಳೋಣ. ಇವರೆಲ್ಲ ಕರ್ಕೊಂಡು ಬಂದು ಎಂತದ ಟುಯ್ ಎಲ್ಲ ಮ್ಯೂಟ್ ಇದೆಲ್ಲ ಹೇಳ್ಬೇಡಿ ಆಯ್ತಾ, ಮ್ಯೂಟ್. ಇವರೆಂತದ, ಇವ್ರು ಕದಿಲಿಕ್ಕೆ ಬಂದದಲ್ಲ ಆಟ ಆಡ್ಲಿಕ್ಕೆ ಬಂದದ ಗೊತ್ತಾಗುದಿಲ್ಲ. ಎಲ್ಲಿಟ್ರಿ ವಿಘ್ನೇಶ್ವರ? ಎಲ್ಲಿಟ್ರಿ? ಕೆಳಗಿಟ್ರ? ತಗೊಂಡೋಗುದಾ? ಬೊಂಡ ಸಿಗ್ಲಿಲ್ಲಲ್ಲ. ಮೇನ್ ಇರುದೇ ಶಿವರಾತ್ರಿಯಲ್ಲಿ ಬೊಂಡ ಕಂಡುದು. ಬೊಂಡ ಕದ್ದಿಲಿಕ್ಕೆ ಬಂದು ಕೊಬ್ಬರಿ ಕದ್ದಿದ್ದಾರೆ. ಅಲ್ಲಿ ಉಂಟಾ? ಎಲ್ಲಿ ಎಲ್ಲಿ ಎಲ್ಲಿ? ನೀವು ಮನೆಯನ್ನು ನೋಡ್ತಿದ್ದೀರಿ? ಹೆಚ್ಚಿನ ಮಾರೆ ಸಂತೆ. ಅವನೀಗ ಬಂದದ್ದು ಭಾಷೆಲ್ಲದವ. ಅಲ್ಕದು ಬುರ್ದೆ. ಏಯ್ ಏ, ಲಾಸ್ಟಿಗೆ ನಾಳೆ ಹೇಳಾಯ್ತಾ ನಿನ್ನ ಫ್ರೆಂಡ್ ಹತ್ರ? ಮತ್ತೆ ಸುಮ್ಮನೆ ಕೇಸ್ ಎಲ್ಲ ಹಾಕಿದ್ರೆ. ಏ ಬೊಂಡ ಬೊಂಡ ಇಲ್ಲಿ ಉಂಟಾ? ಸಾಕೆಷ್ಟು? ಕೊಬ್ಬರಿಗೆ ಒಂದು 2,000 ಸಿಗ್ಬೋದು. ಕೊಬ್ಬರಿ ಆಯ್ತು, ಬೊಂಡ ಆಯ್ತು, ಅಜ್ಜೆ ಆಯ್ತು, ಇನ್ನು ಬೇರೆ ಪಿಂಡ ಉಂಟು. ಏ ಬಿಡು, ಹೇಗಿತ್ತು ಎಕ್ಸ್ಪೀರಿಯನ್ಸ್? ನೀನೆಲ್ಲ ರೂವಾರಿ. ಸಾಕಾಗ್ಲಿಲ್ಲ? 2,000 ಸಿಗ್ಬೋದು. 2,000 ಬರ್ಲಿಕ್ಕೆ ಖರ್ಚಾಯ್ತು ಈಗ. ಇವರು ನಮ್ಮ ಹೆಲ್ಪ್ಗೆ ಬಂದ್ರು. ಈ ಮಕ್ಕಳೆಲ್ಲ ಅವರ ಮನೆ ಹತ್ರವೇ, ಸೊ ಹಾಗಾಗಿ ಬಂದ್ರು ನಮ್ಮ ಜೊತೆಗೆ. ಬಿಂಬುಳಿ ಮರದಲ್ಲಿ ಉಂಟು. ಉಪ್ಪಿನಕಾಯಿ ಹಾಕ್ಬೋದಾ? ಹೋಗು ಹೋಗ, ನಾಳೆ ಅವ್ರು ನೋಡುವಾಗೆಲ್ಲ ಖಾಲಿ. ಉಪ್ಪಿನಕಾಯಿ ಹಾಕು ಹೋಗು. ಹೇಗೆ 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 ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ ನೋಡಿ, ಬೊಡ್ಡ. ಏ ಪೆಲಕಾಯಿ ಕಂಡಿರ? ಪೆಲಕಾಯಿ ಪೆಲಕಾಯಿ ಬೇಡ, ಅದು ಗುಜ್ಜೆಯ ಪೆಲಕಾಯಿ ಅಲ್ಲ, ಪೆಲಕಾಯಿ ಗುಜ್ಜೆ ಅದು. ಒಳ್ಳೆ ಹಳಸು ಬತ್ತಿರಿಯ ನಮ್ಮೆ ಬೊಬ್ಬೆ ಹಾಕಿದ ಜನ ಇವರೇ. ಆಕ್ಚುಲಿ ನಾವು ಪ್ರ್ಯಾಂಕ್ ಮಾಡಿದ್ದು, ಒಂದ್ ನಿಮಿಷ ನಿಲ್ಲಿ ನಿಲ್ಲಿ ನಿಲ್ಲಿ, ಒಂದ್ ನಿಮಿಷ ನಿಲ್ಲಿ ಹೋಗಿ. ಆಕ್ಚುಲಿ ನಾವು ಪ್ರ್ಯಾಂಕ್ ಮಾಡಿದ್ದು, ನಾವೆಲ್ಲ ಪ್ಲಾನ್ ಮಾಡಿಕೊಂಡು, ಇದು ಇವರದ್ದೇ ತೋಟ, ವಿಘ್ನೇಶ್ ಅಣ್ಣ ಇದ್ದಾರಲ್ವ ಅವರದ್ದೇ ತೋಟ. ಇಲ್ಲಿ ಬಂದು ಸುಮ್ಮನೆ ಒಂದು ಪ್ರ್ಯಾಂಕ್ ಮಾಡುವಂತ, ಶಿವರಾತ್ರಿಗೆ ಒಂದು ಒಳ್ಳೆ ಕಂಟೆಂಟ್ ಕೊಡುವಂತ ಹೇಳಿ ಇವತ್ತಿನ ವಿಡಿಯೋ ಮಾಡಿದ್ದೇವೆ. ಇವನೊಬ್ಬ ಹೋದ ಸುಸು ಮಾಡ್ಲಿಕ್ಕೆ. ನೋಡಿ ಇಬ್ಬರು ಹೋದ್ರು. ಸೊ ಇದೊಂದು ಪ್ರ್ಯಾಂಕ್ ವಿಡಿಯೋ ಅಷ್ಟೇ, ಇಲ್ಲಿ ಯಾವುದು ನಾವು ಕದ್ದಿಲ್ಲ, ಇವರದ್ದೇ ತೋಟ. ಬೇಡ ಬೇಡ. ಸೊ ಥ್ಯಾಂಕ್ ಯು ಕೋಆಪರೇಟ್ ಮಾಡಿದಕ್ಕೆ ಇಬ್ಬರಿಗೆ ಸಹ. ವಿಘ್ನೇಶ್ ಅಣ್ಣ ಸೂಪರ್ ಆಕ್ಟಿಂಗ್. ಈ ಮಕ್ಕಳು ಸಹ ಭಯಂಕರ ಆಕ್ಟಿಂಗ್ ಮಾಡಿದ್ದಾರೆ. ಥ್ಯಾಂಕ್ ಯು, ಬಾಯ್. ನಾವು ಪ್ರ್ಯಾಂಕ್ ಮಾಡುವಂತ ಹೋದ್ರೆ ಪಕ್ಕದ ಮನೆಯವರೆಲ್ಲ ನೋಡ್ತಿದ್ರಲ್ಲಿ. ಸೊ ಅವರು ನಿಜವಾಗ್ಲೂ ಅನ್ಕೊಂಡ್ರು ಇದು ಪಕ್ಕದ ಮನೆಗೆ ಕದಿಲಿಕ್ಕೆ ಬಂದಿದ್ದಾರೆ ಅಂತ, ಹಾಗೆ ಅನ್ಕೊಂಡಿದ್ರು. ಸೊ ನಾವು ಅಲ್ಲಿಗೆ ಎಂಡ್ ಮಾಡಿ ಬಿಟ್ವಿ. ಇನ್ನು ಜಾಸ್ತಿ ಡ್ರ್ಯಾಗ್ ಮಾಡಿದ್ರೆ
ಅವ್ರು ನಮ್ಮನ್ನು ಓಡಿಸ್ತಾರೆ ಅಂತ ಹೇಳಿ ನಾವು ಅಲ್ಲಿಗೆ ಎಂಡ್ ಮಾಡಿಬಿಟ್ವಿ. ಆ್ಯಕ್ಚುಲಿ ಇದು ನಾವು ಅನಂತಾಡಿ ಮನೆಗೆ ಬರ್ತೇವಲ್ಲ, ಐಶು ಎಲ್ಲ ಇದ್ದಾರೆ ನೋಡಿ, ಇವತ್ತಿನ ಬರ್ಡೇ ಸೊ ಅವರದ್ದು, ಹಾಗಾಗಿ ಬಂದಿದ್ವಿ. ಹಾಗಾಗಿ ಒಂದು ಜಸ್ಟ್ ಒಂದು ಪ್ರ್ಯಾಂಕ್ ವಿಡಿಯೋ ಮಾಡುವ ಅಂತ, ತೋಟ ಕೂಡ ಉಂಟಲ್ವ, ಸೊ ಹಾಗಾಗಿ ಪ್ರ್ಯಾಂಕ್ ವಿಡಿಯೋ ಮಾಡುವ ಅಂತ ಹೇಳಿ ಮಾಡಿದ್ದೇವೆ ಅಷ್ಟೇ. ಇದರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇನ್ನು ವಿಡಿಯೋದಲ್ಲಿ ಸಿಗೋಣ. ಬೈ, ಟೇಕ್ ಕೇರ್.